ಉಪದ್ರವೇ ಮಾಡುದು ನಮ್ಗೆ ಅತ್ತ ಯೂಟ್ಯೂಬ್ ಯಾರ ತೂಪುಜೇರು ನಮ್ದಂತ ಮಗ ಕರ್ಕೊಂಡ್ ಬಂದ ಅಮ್ಮ ನೋಡಿ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ. ಕೃಷ್ಣ ದಿನ ಮಾಡ್ತೇವೆ. ಶುಭ ದಿನ ಎಲ್ಲರಿಗೂ. ಕನ್ನಡ ವ್ಲಾಗ್ ಮಲ್ಪುಗಂದುಲ್ಲ, ಕನ್ನಡ ವ್ಲಾಗ್ ಮಾಡ್ತಿದ್ದೇವೆ ಇವತ್ತು. ನಾವು ಇವತ್ತು ನಮ್ಮ ಮನೆಯಲ್ಲಿ ಕೂಡ ಇವರು ಮತ್ತೆ ಬಂದಿದ್ದಾರೆ ನೋಡಿ ಕೆಲಸಕ್ಕೆ. ಇಕ್ಲಾಗ ಬರಣಿ ಅಕ್ಲುಂಡಾತ ಸಂಬಳ ಕೊರೊಟ್ಟು ಬಂತೇರಿ. ಇನ್ಸ್ಟಾಗ್ರಾಮ್ ಹತ್ತಮ್ಮ ಯೂಟ್ಯೂಬ್ ಯಾರ ತೂಪುಜೇರು. ಇನ್ಸ್ಟಾಗ್ರಾಮ್ ಅಲ್ಲಿ ಅಲ್ಲ, ಇದು ಯೂಟ್ಯೂಬ್ ಅಲ್ಲಿ ಬೇತು ಸರುಲೆ ಗೊತ್ತಿಲ್ಲ ಕುಳ್ಳಣ್ಣೆ. ಪ್ರಜ್ಜು 10ನೇ ಕ್ಲಾಸ್ ಆದ್ಮೇಲೆ ಫುಲ್ ಯೂಟ್ಯೂಬ್ ಅಂತೆ. ಕುಕ್ಕಿಂಗ್ ರೆಸಿಪಿ ಮತ್ತೆ ವ್ಲಾಗ್ ರೆಸಿಪಿ, ಫುಲ್ ರೆಸಿಪಿ ಸಾರಿ ವ್ಲಾಗ್. ನಿಮ್ಗೆ ಯಾವ್ದು ಬೇಕೋ ಅದು. ಇನ್ನು ಅಥವಾ ಇನ್ನು ಒಂದು ವರ್ಷ ಮಾತ್ರ ಕಾಯಿರಿ. ಆಮೇಲೆ ಕಾಡಬೆಟ್ಟು ಗೈಸ್ ಕಡೆಯಿಂದ ನಿಮ್ಗೆ ಫುಲ್ ಎಂಟರ್ಟೈನ್ಮೆಂಟ್. ಅವೆಲ್ಲ ನಾನೊಂದು ಚಾನಲ್ ಓಪನ್ ಮಾಡ್ತೀನ, ಕಾಡಬೆಟ್ಟು ಗೈಸ್. ಅಣ್ಣ ಯಾರು ಬಂದಿತ್ತೆ ಕುಲ್ಲು ಅವ ಈ ಎದಿಯೋನು ಕಾಡಬೆಟ್ಟು ಗೈಸ್ ಈ ಎದಿಯೋನು ಅವ ಎಡ್ಡೆ ಪುದಾರು ಕಾಡಬೆಟ್ಟು ಡಾಗ್ಸ್. ಓಕೆ, ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮಾವ ತೀರಿ ಎಷ್ಟು 13 ವರ್ಷ ಆಗ್ತಾ ಬಂತು. 12 ವರ್ಷ. ಹಾಗಾಗಿ ಅವರು ಇವತ್ತು ನಮ್ಮನ್ನು ಬಿಟ್ಟು ಹೋದ ದಿನ. ಹಾಗಾಗಿ ಇವತ್ತು ಅವರಿಗೆ ಅದು ಮುಂಚಿಂದಲ್ಲ ಒಂದು ಬಂದಿದೆಲ್ಲ ಸಂಪ್ರದಾಯ, ದೊಡ್ಡವರು ನಮ್ಮನ್ನು ಬಿಟ್ಟು ಹೋದ ದಿನ ಅವ್ರಿಗೆ ಇಷ್ಟವಾದ ಅಡುಗೆನೆಲ್ಲ ಮಾಡಿ ಅವರ ಫೋಟೋ ಇಟ್ಟು ಬಡಿಸಲಿಕ್ಕೆ. ಸೊ ಇವತ್ತು ಅವರಿಗೆ ಇಷ್ಟ ಅಂತ ಚಿಕನ್ ಎಲ್ಲ ಮಾಡ್ತಾ ಇದ್ದೇವೆ. ಚಿಕನ್ ಮತ್ತು ಅವ್ರಿಗೆ ಚಿಕನ್ ತುಂಬ ಇಷ್ಟ. ಚಿಕನ್ ಮತ್ತು 90 ಅದೆಲ್ಲ ಮಾಡಿ ಇಡ್ಲಿಕ್ಕೆ ಉಂಟು. ಇದು ನಾನು ಊರಿನ ಕೋಳಿ, ಊರಿನ ಪೆರಟೆ ಅಂತ ಹೇಳ್ತಾರಲ್ಲ, ಅದಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇವತ್ತು ನಾನು ಸಿಂಪಲ್ ಆಗಿ ಮಾಡುವಂಥ, ಯಾವಾಗಲೂ ಎಲ್ಲ ಅಲಂಕಾರ ಮಾಡಿ ಚಿಕನ್ ಸಾರಿಗೆ ಹಾಗೆ ಮಾಡೋದು, ಬಟ್ ಇವತ್ತು ಹಾಗಲ್ಲ, ಸಿಂಪಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ ಥರ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಓಕೆ, ಬನ್ನಿ ಮಾಡುವ. ಇವತ್ತು ನಾನು ಸ್ವಲ್ಪ ಸ್ಪೆಷಲಾಗಿ ಚಿಕನ್ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀವಿ. ಯಾವ ಥರ ಅಂದರೆ, ಇವಾಗ ನೀವು ದೈವದ ಅಗೇಲು ಅಂತೆಲ್ಲ ಇರುತ್ತೆ ಗೊತ್ತಲ್ವ ನಿಮಗೆ, ಅಥವಾ ಕುಟುಂಬದ ದೈವಕ್ಕೆ ನಾವು ಸಾಂಬಾರೆಲ್ಲ ಮಾಡುವಾಗ, ಚಿಕನ್ ಸಾಂಬಾರೆಲ್ಲ ಮಾಡುವಾಗ ಅದೊಂಥರ ಟೇಸ್ಟ್ ಚೇಂಜ್ ಇರುತ್ತೆ. ಆ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ, ಮೊದಲಿಗೆ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕಿ ಸ್ವಲ್ಪ ಮೆಣಸು ಹಾಕಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ನಾನಿವತ್ತು ಸ್ವಲ್ಪ ಕಾಯಿ ಜಾಸ್ತಿ ಹಾಗೆ ಮಾಡ್ತಾ ಇರೋದು. ಹಾಗಾಗಿ ಒಂದು 20 ಅಂದರೆ ಒಂದು ಕಾಲು kg ಅಷ್ಟು ಚಿಕನ್ ಇದೆ. ಒಂದು 30 ಮೆಣಸನ್ನು ತಗೊಂಡಿದ್ದೇನೆ. 30 ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ನೀವು ಕೊತ್ತಂಬರಿ ಒಂದು 3ರಿಂದ ಅಂದರೆ ಸ್ವಲ್ಪ ಹಾಕಿದರೆ ಸಾಕು, ತುಂಬ ಏನು ಬೇಡ. ಕಾಯಿ ಹಾಕಿ ಮಾಡೋದಲ್ವ, ಪುಳಿ ಮುಂಚೆ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೀವು 4ರಿಂದ 5 ಚಮಚದಷ್ಟು ಕೊತ್ತಂಬರಿ, 1-2 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಮೆಂತ್ಯ, ಒಂದು 1/4 ಚಮಚ, ಹಾಗೆ ಸ್ವಲ್ಪ ಗಸಗಸೆ, ಹಾಗೆ 1 ಚಮಚದಷ್ಟು ಕಾಳು ಮೆಣಸಿನಕಾಯಿ, ಹಾಗೆ ಸಣ್ಣದೊಂದು ಚಕ್ಕೆ. ಬೇಕಿದ್ರೆ ಮಾತ್ರ, ಇಲ್ಲದಿದ್ದರೆ ಬೇಡ. ನಾನಿಲ್ಲಿ ಚಕ್ಕೆ ಹಾಕಲಿಲ್ಲ, ನೀವು ಬೇಕಿದ್ರೆ ಹಾಕಬಹುದು. ಇದಿಷ್ಟನ್ನು ಹಾಕಿದ ಮೇಲೆ ಸ್ವಲ್ಪ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಅದಾದಮೇಲೆ ನೀವು ಇದಕ್ಕೆ ಕಾಯಿಯನ್ನು ಹಾಕ್ಕೊಳ್ಳಿ. ಕಾಯಿ ನಾನಿಲ್ಲಿ ಒಂದು ಫುಲ್ಲು ಇಡೀ ಕಾಯಿ ಮತ್ತು ಮತ್ತೊಂದು ಕಾಯಿಯ ಅರ್ಧ ಭಾಗ ಅಂದರೆ 1/2 ಭಾಗದಷ್ಟು ಕಾಯಿಯನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಯಾಕೆಂದರೆ ಗ್ರೇವಿ ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕಲ್ಲ, ಹಾಗಾಗಿ ಇದಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳಿ. ಹಾಗೆ ಅದಕ್ಕೇ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ ಒಂದು 10ರಿಂದ 15 ನಾನಿಲ್ಲಿ ಬೆಳ್ಳುಳ್ಳಿಯನ್ನು, ಹಾಗೆ 1 ಇಂಚು ಶುಂಠಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ನಾವು ಸಣ್ಣ ಉರಿಯಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಹುರ್ಕೊಳ್ಬೇಕು. ಆವಾಗಲೇ ಇದಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದಕ್ಕೆ ನೀವು ಚಕ್ಕೆ ಲವಂಗ ಏನು ಹಾಕಬೇಡಿ. ಹಾಕಿದರೆ ಅದು ಟೇಸ್ಟ್ ಸ್ವಲ್ಪ ಬೇರೆ ಥರ ಬರ್ತದೆ, ಅಂದರೆ ನಾಟಿ ಸ್ಟೈಲಲ್ಲಿ ಬರೋದಿಲ್ಲ ನಿಮಗೆ. ಇದಿಷ್ಟನ್ನು ಹಾಕಿ ಚೆಂದ ಫ್ರೈ ಮಾಡಿ ಅದಕ್ಕೆ ಮತ್ತೆ ಸ್ವಲ್ಪ ಹುಳಿಯನ್ನು ಹಾಕ್ಕೊಳ್ಬೇಕು. ನಾವು ಕೆಲವರು ಚಿಕನ್ ಸಾರಿಗೆ ತುಂಬ ಹುಳಿಯನ್ನು ಹಾಕ್ತಾರೆ, ನಾನಿಲ್ಲಿ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೇನೆ.
ಸ್ವಲ್ಪ ಹುಳಿಯನ್ನು ಹಾಕಿ, ಒಂದು ನಿಂಬೆ ಗಾತ್ರದಷ್ಟು ಹುಳಿಯನ್ನು ಹಾಕಿದರೆ ಸಾಕು. ನೀವು ಇಲ್ಲಿ ಇದಿಷ್ಟನ್ನು ಹಾಕ್ಕೊಂಡು ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಗ್ರೈಂಡ್ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಕಡೆ ನಾನಿಲ್ಲಿ ಇವತ್ತು ಮಣ್ಣಿನ ಮಡಿಕೆಯಲ್ಲಿ ಚಿಕನ್ ಸಾರು ಮಾಡ್ತಾ ಇದ್ದೇನೆ. ಮಣ್ಣಿನ ಮಡಿಕೆಯಲ್ಲಿ ಚಿಕನ್ ಸಾರು ಮಾಡುವ ಟೇಸ್ಟೇ ಬೇರೆ, ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಜಾಸ್ತಿಯಾಗಿ ಇವಾಗ ನಾನು ಮಣ್ಣಿನ ಮಡಿಕೆಯಲ್ಲೇ ಮಾಡೋದು, ತರಕಾರಿ ಸಾಂಬಾರು ಕೂಡ. ಮೊದಲಿಗೆ ಒಂದು ಮಣ್ಣಿನ ಮಡಿಕೆಯನ್ನು ಇಟ್ಟು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಹಾಗೆ ಬೇವಿನ ಸೊಪ್ಪನ್ನು ಹಾಕಿ ಆಮೇಲೆ ಒಂದೂವರೆ ಅಷ್ಟು ಈರುಳ್ಳಿಯನ್ನು ಹಾಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ನಾವು ಚೆನ್ನಾಗಿ ತೊಳೆದಿರುವಂಥ ಚಿಕನ್ ಹಾಕ್ಕೊಂಡು ಚಿಕನ್ಗೆ ಅರಶಿನ ಪುಡಿ ಹಾಕಿ ಹಾಗೆ ಉಪ್ಪು ಹಾಕಿ ಅದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇದು ತುಂಬ ಎಳತ್ತು ಕೋಳಿ, ತುಂಬ ಏನು ಎಂತ ಹೇಳ್ತಾರೆ ಗಟ್ಟಿ ಕೋಳಿ ಅಲ್ಲ, ಊರಿಂದೆ ಪೆರಡ್ಡೆ ಅಂದರೆ ಹ್ಯಾಟ್ ಅಂತ ಹೇಳ್ತಾರಲ್ಲ, ಅದು ತುಂಬ ಗಟ್ಟಿ ಏನಿಲ್ಲ, ಬೇಗ ಬೇಯುತ್ತೆ ಇದು. ಅದನ್ನ ಎಷ್ಟು ನಿಮಗೆ ಗೊತ್ತಾಗುತ್ತಲ್ವಾ, ಒಂದು ಮುಕ್ಕಾಲು ವಾಸಿಯಷ್ಟು ಬೇಯಬೇಕಿದು. ಮುಕ್ಕಾಲು ಭಾಗದಷ್ಟು ಚಿಕನ್ ಬೆಂದಾದ್ಮೇಲೆ ಆವಾಗಲೇ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಗ್ರೇವಿಯನ್ನು ಇದಕ್ಕೆ ಹಾಕಬೇಕು. ಹಾಕಿ ಇದರಲ್ಲಿ ನಿಮಗೆ ಬೇಕಿದ್ರೆ ನೀವು ಕಾಯಿ ಹಾಲನ್ನು ಹಾಕಬಹುದು. ಕಾಯಿ ಹಾಲು ಹಾಕ್ಲಿಲ್ದಿದ್ರೂ ಕೂಡ ಈ ಗ್ರೇವಿ ಉಂಟಲ್ಲ ತುಂಬ ಚೆಂದ ಟೇಸ್ಟ್ ಕೊಡ್ತದೆ. ನಿಮಗೆ ಸ್ವಲ್ಪ ಸಿಹಿ ಟೈಪಲ್ಲೇ ಇರುತ್ತೆ, ಯಾಕಂದರೆ ನೀವು ಫ್ರೆಶ್ ಕಾಯಿಯನ್ನು ಹಾಕಬೇಕು, ಆವಾಗ ಇದು ಸ್ವಲ್ಪ ಸ್ವೀಟ್ನೆಸ್ ಕೊಡುತ್ತೆ. ನೀವು ಕಾಯಿ ಹಾಲು ಹಾಕ್ತಿರಲ್ಲ ಅದೇ ಟೇಸ್ಟನ್ನು ಕೊಡುತ್ತೆ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ನೀವು ಗ್ರೇವಿ ಗಟ್ಟಿ ಬೇಕಿದ್ರೆ ಇದನ್ನು ಗಟ್ಟಿಯಾಗೆ ಬಿಡಬಹುದು, ಅಥವಾ ಸ್ವಲ್ಪ ನಿಮಗೆ ರೊಟ್ಟಿಗೆಲ್ಲ ಬೇಕು ಅಂತ ಇದ್ದರೆ ಸ್ವಲ್ಪ ತೆಳ್ಳು ಮಾಡ್ಕೊಳ್ಬಹುದು. ಗಟ್ಟಿ ಕೂಡ ಚೆನ್ನಾಗಾಗುತ್ತೆ, ತೆಳ್ಳು ಮಾಡಿಕೊಂಡ್ರು ಕೂಡ ಇದು ಚೆನ್ನಾಗಾಗುತ್ತೆ. ನಾನಿಲ್ಲಿ ಮೀಡಿಯಮ್ ಮಾಡ್ಕೊಳ್ತಾ ಇದ್ದೇನೆ, ಯಾಕೆಂದರೆ ತುಂಬ ನೀರಾದರೂ ಅಷ್ಟು ಚೆನ್ನಾಗಾಗಲ್ಲ. ಹಾಗಾಗಿ ಮೀಡಿಯಮ್ ಅಷ್ಟು ನಾವಿಲ್ಲಿ ತೆಳ್ಳು ಮಾಡಿಕೊಂಡು ಉಪ್ಪೆಲ್ಲ ನೋಡಿಕೊಂಡು ಆಮೇಲೆ ಇದಕ್ಕೆ ಒಂದು ಬೇವಿನ ಸೊಪ್ಪನ್ನು ಹಾಕಿದರೆ ಉಂಟಲ್ಲ ಅದು ಪರಿಮಳನೇ ಬೇರೆ, ತುಂಬ ಚೆನ್ನಾಗಾಗತ್ತೆ. ಇದಿಷ್ಟನ್ನು ಹಾಕ್ಕೊಂಡ್ರೆ ಉಂಟಲ್ಲ ಸೂಪರಾದ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ನಿಮಗೆ ಅದೊಂದು ಟೇಸ್ಟ್ ಚೇಂಜ್ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಆದರೆ ನೀವು ಕೊತ್ತಂಬರಿ ಅಂದರೆ ಮಸಾಲೆನ ಹುರಿಯುವಾಗ ಅದು ಫುಲ್ಲು ಸಣ್ಣ ಉರಿಯಲ್ಲೇ ಹುರಿದ್ರೆ ಮಾತ್ರ ಚೆನ್ನಾಗಾಗುತ್ತೆ, ಸ್ವಲ್ಪ ತಾಳ್ಮೆ ಬೇಕಾಗತ್ತೆ. ಇವಾಗ ಇದು ಚೆನ್ನಾಗಿ ಕುದಿಬೇಕು, ಚಿಕನ್ ಎಲ್ಲ ಮಸಾಲೆನ ಎಳ್ಕೊಳ್ಬೇಕು. ಅಷ್ಟರವರೆಗೆ ನೀವು ಕುದಿಸ್ಬೇಕು, ಅಂದರೆ ನಿಮಗೆ ಚಿಕನ್ ಬೇಯುವಾಗ ಗೊತ್ತಾಗತ್ತಲ್ವ. ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಆಯಿತು. ಹಾಗೆ ನಾನು ಚಿಕನ್ ತಿನ್ನಲ್ಲ, ಹಾಗಾಗಿ ಸ್ವಲ್ಪ ಬದನೆಕಾಯಿ ಗೊಜ್ಜು ಮಾಡಿಕೊಂಡೆ. ಇವಾಗ ಅಡುಗೆ ಎಲ್ಲ ಆಯಿತು. ನಾವು ಮಾವನಿಗೆ ಬಡಿಸೋಕ್ಕೆ ಶುರು ಮಾಡಿದ್ವಿ. ಮೊದಲು ಅತ್ತೆ ಬಡಿಸಿದ್ರು. ಅತ್ತೆ ಬಡಿಸಿ ಆದಮೇಲೆ ಕೃಷ್ಣ ನಾನು ಬಡಿಸ್ತೀನಿ ಅಂತ ಬೊಬ್ಬೆ ಹೊಡಿತಿದ್ದ. ಅವನಿಗೆ ಆ ಥರದ್ದೆಲ್ಲ ಕೆಲಸ ಇಷ್ಟ, ಅನ್ನ ಬಡಿಸೋದು. ಎಲ್ಲಾದರೂ ಫಂಕ್ಷನ್ಗೆ ಹೋದ್ರೆ ಅಷ್ಟೇ ನಾನು ಬಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ನಮ್ಮದು ಸಾಂಬಾರೆಲ್ಲ ಆಗಿ ನನ್ನ ಮಾವನಿಗೆ ಎಲ್ಲ ನಮ್ಮದು ಸಾಂಬಾರೆಲ್ಲ ಆಗಿ ಮಾವನಿಗೆ ಬಡಿಸಿ ಇವರಿಗೆಲ್ಲ ಊಟ. ಈ ಸಲ ಕಪ್ಪು ನಿಂದಲ್ಲ, ಇವರು ಡೈಲಾಗ್ ಹೊಡಿದು ಕಪ್ಪು ನಮ್ದೆ ಅಂತ ಬೊಬ್ಬೆ ದೇವರೇ ಉಂಟಲ್ಲ ಜೀತ ಹೇಗೆ ಆಗಿದೆ ಚಿಕನ್ ಸಾಂಬಾರ್ ಚಂದ ಆಗಿದೆ. ಅವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಒಂದು ಯೂಟ್ಯೂಬ್ಗೆ ಮಗ್ಲಿ ಪಾಪ ಒಕ್ಕಡೆ ರೆಸಿಪಿ ಹಾಳು ಮಲ್ಪಡ್ಸಿ ಸತ್ಯ ಹೇಳ್ಬೇಕು, ರೆಸಿಪಿ ಹಾಳು ಮಾಡಬಾರ್ದು. ಇವೊಂದು ಊಟ ಎಲ್ಲ ಆಗಿ ಬಟ್ಟಲು ಖಾಲಿ ಆಗಿದೆ. ಹೇಗೆ ಆಗಿದೆ ಕೀತು? ಬಟ್ಟಲು ಖಾಲಿ ಆಗಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಉಂಟು ಸಾಕ್ಷಿ, ಸುಳ್ಳು ಹೇಳಿದ್ರೆ. ಹೇಗೆ ಆಗಿದೆ ಚಿಕನ್ ಸಾರ್? ಕೃಷ್ಣನಿಗೆ ಟೇಸ್ಟ್ ಇಲ್ಲ, ಅವನಿಗೆ ಓನ್ಲಿ ಗ್ರೀನ್ ಸಾರು, ಕೆಂಪು ಸಾರು ಇಲ್ಲಲ್ಲ. ಕೃಷ್ಣ 3 ಜನ ಬರ್ಲಿಕ್ಕಿದ್ದಾರೆ ಊಟಕ್ಕೆ, ಕೆಲಸಕ್ಕೆ ಬಂದವರು. ಅವ್ರು ಸ್ವಲ್ಪ ಲೇಟ್ ಅಂತ. ಇವಾಗ ನಾವು ಸ್ವಲ್ಪ ಹೊಟ್ಟೆ ತುಂಬಿಸಿಕೊಳ್ಳುವ. ಹೊಟ್ಟೆ ಅಷ್ಟು ನನಗೆ ಇವತ್ತು ಕೋಳಿ ಸಾರು, ಬದನೆ ಪಲ್ಯ. ಟೀಯ ಹೊತ್ತು ಟೀ ಎಲ್ಲ ಮಾಡಿ ಅವರಿಗೆಲ್ಲ ಕೊಡೋಷ್ಟೊತ್ತಿಗೆ ನನ್ನ ಮಗ ಕರ್ಕೊಂಡು ಬಂದ. ಅಮ್ಮ ನೋಡಿ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ. ಸರ್ಪ್ರೈಸ್ ಅಂತ ನೋಡುವಾಗ ಸರ್ಪ್ರೈಸ್ ಆಮೇಲೆ ತೋರಿಸ್ತೀನಿ. ಉಂಟಲ್ಲ
ಒಂಥರ ಸಾಫ್ಟ್ ಹುಲ್ಲು ಬೆಳೆದಿದೆ ಇಲ್ಲಿ, ಸಾಫ್ಟ್ ಇದೆ ಹುಲ್ಲು. ಇಷ್ಟು ಮಾತ್ರ ಆ ಹುಲ್ಲು, ಬೇರೆ ಹುಲ್ಲಲ್ಲ, ಇದೊಂಥರ ಚೇಂಜ್ ಇದೆ ಹುಲ್ಲು. ಅದನ್ನ ತೆಗೊಂಡು ಬಂದು ಅವನು ಹೋಂಡು ಸರ್ಪ್ರೈಸ್ನಿಂದ, ಸರ್ಪ್ರೈಸ್ ಅಂತ ಹೇಳಿ ಸರ್ಪ್ರೈಸ್ ಅಂತೆ ಕೃಷ್ಣಂದು. ಇದು ಬಿನ್ನೇರ್ ಬತ್ನಕ್ಲೇಗ ಉಪದ್ರವೇ ಮಾಡುದು ಉಪದ್ರ ಎಲ್ಲದಲ್ಲ ಇನ್ನೇ ತೆತ್ತು ಪಾಡುಡು. ನಾಳೆದು ಸಹ ಇವತ್ತೇ ತೆಗ್ದಾಕಿ ಅಂದ್ರೆ ಶಾಲಿಂಗೀರು ಕಲ್ಲರು ಪಾಟು ಅಂದ್ರೆ ತುಲ ಎಷ್ಟು ಸಲ ಅಡಿಪೋಡು, ಎಷ್ಟು ಸಲ ಗುಡಿಸ್ಬೇಕು, ಎಷ್ಟು ಸಲ ಮಣ್ಣು ಮಾಡುಡ್ಚಿ ಅವೇ ಬಂದತ್ತ. ಇವ್ರು ಬಂದ್ರೆ ನಂಗೆ ಉಪಕಾರಕ್ಕಿಂತ ಅಪಕಾರವೇ ಜಾಸ್ತಿ. ದಾದಂದ ಮಕ್ಕಳು ಮೊಬೈಲ್ ಇಟ್ಕೊಂಡು ಉಂಟಲ್ಲ, ಅಟ್ಟದಲ್ಲೇ ಇಟ್ಟು ಬಂದರು ಅವ್ರು, ಅಡಿಕೆ ತೆಗಿತಿದ್ದಲ್ಲ ಅಲ್ಲೇ ಇಟ್ಟು ಬಂದರು. ನಾನು ಅಷ್ಟೇ ಒಂದು 15 ನಿಮಿಷ ಅಲ್ಲೇ ಇತ್ತು ಮೊಬೈಲು, ನಾನು ತೆಗೊಂಡು ಬರಲೇ ಇಲ್ಲ. ಅವ್ರು ಹೇಳ್ತಿದ್ರು ನಿಮಗೆ ವೀಡಿಯೋ ಮಾಡಲಿಕ್ಕೆ ಬೇಕಲ್ಲ, ನೀವೇ ಹೋಗಿ ತಗೊಂಡು ಬನ್ನಿ ಅಂತ. ನಾನಿಲ್ಲ, ನೀವೇ ಇಟ್ಟಿದ್ದಲ್ಲ, ನೀವೇ ತಗೊಂಡು ಬರಬೇಕು ಅಂತ ನಾನು ಬೈತಾ ಇದ್ದೆ. ಒಂದು 15 ನಿಮಿಷಕ್ಕಾದರು ಮತ್ತು ನಾನು ಸ್ವಲ್ಪ ನಾಟಕ ಮಾಡಿದ್ದೆ. ಮತ್ತು ಅವರೇ ತಂದು ಕೊಡ್ತೀವಿ ಅಂತ ಬಂದರು ಮೇಲ್ಗಡೆ. ನನ್ನ ಮೊಬೈಲನ್ನು ಅಟ್ಟದಲ್ಲಿ ತಗೊಂಡೋಗಿ ಕದ್ದಿಟ್ಟದ್ದು ಮಕ್ಕಳು. ನಾನು ತರಲಿಲ್ಲ, ಅವ್ರ ಹತ್ರನೇ ತರಿಸಿದ್ದು. ಅಕ್ಕ ತೂಲ ಆತ ಕೆಪಾಸಿಟಿ ಉಂಡು ಪ್ರಜ್ಜು ಆಂಡಲ ಎಂಚಲ ಪೋಯತ್ತ ಈ ಪತ್ತೊಂದರಿಯರ